ಡಾಕ್ಟರ್ ಶಿವರಾಮ್ ಕಾರಂತರ ರಂಗಪ್ರಯೋಗ ಶಾಲೆಯೆಂದೇ ಪರಿಚಿತವಾಗಿರುವ ಪುತ್ತೂರು ನಗರದ ನೆಲ್ಲಿಕಟ್ಟೆ ಎಂಬಲ್ಲಿನ 156 ವರ್ಷಗಳ ಇತಿಹಾಸವಿರುವ ನೆಲ್ಲಿಕಟ್ಟೆ ಸರ್ಕಾರಿ ಶಾಲೆಯ ಕಟ್ಟಡವನ್ನು ನೆಲಸಮಗೊಳಿಸಲಾಯಿತು. ಈ ಪಾರಂಪರಿಕ ಶಾಲಾ ಕಟ್ಟಡ ಕಳೆದ ಹಲವು ವರ್ಷಗಳಿಂದ ದುರಸ್ತಿಯಲ್ಲಿತ್ತು. ಮಕ್ಕಳಿಗೆ ಕಲಿಕೆಗಾಗಿ ಈ ಶಾಲಾ ಕಟ್ಟಡದ ಸ್ವಲ್ಪ ದೂರದಲ್ಲೇ ಇನ್ನೊಂದು ಕಟ್ಟಡದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ದುರಸ್ತಿಯಲ್ಲಿರುವ ಶಾಲಾ ಭಾಗದಲ್ಲಿಯೇ ಮಕ್ಕಳ ಆಟದ ಮೈದಾನವಿದೆ. ಇದೀಗ ಮಕ್ಕಳು ಆಟವಾಡುತ್ತಿದ್ದಾಗ ಈ ಕಟ್ಟಡದ ಭಾಗವೊಂದು ಕುಸಿದು ಬಿದ್ದ ಕಾರಣ ಮಕ್ಕಳಿಗೆ ಉಂಟಾಗಬಹುದಾದ ಅಪಾಯವನ್ನ ತಪ್ಪಿಸುವ ನಿಟ್ಟಿನಲ್ಲಿ ಇಡೀ ಕಟ್ಟಡವನ್ನ ಕೆಡವಿ ತೆರವು ಮಾಡಲಾಗಿದೆ. ಪುತ್ತೂರಿನಲ್ಲಿದ್ದ ವೇಳೆಯಲ್ಲಿ ಬಾಲವನವನ್ನ ಹೊರತುಪಡಿಸಿ ಡಾಕ್ಟರ್ ಕಾರಂತರ ಎರಡನೇ ಕರ್ಮಭೂಮಿಯಾಗಿದ್ದ ಈ ಶಾಲೆಯ ಕಟ್ಟಡವನ್ನ ಪಾರಂಪರಿಕ ಶೈಲಿಯಲ್ಲಿ ಉಳಿಸಿಕೊಳ್ಳುವ ಬಗ್ಗೆ ಈ ಹಿಂದೆ ಸಾಕಷ್ಟು ಚರ್ಚೆಗಳು ನಡೆದಿತ್ತು. ಅಲ್ಲದೆ ಇದನ್ನ ಡಾಕ್ಟರ್ ಶಿವರಾಮ್ ಕಾರಂತರ ಹೆಸರಿನ ಮ್ಯೂಸಿಯಂ ಮಾಡುವ ಬಗ್ಗೆಯೂ ಚಿಂತನೆ ನಡೆದಿತ್ತು. ಕೇವಲ 10 ಲಕ್ಷ ರೂಪಾಯಿ ವೆಚ್ಚ ಮಾಡಿದ್ದಲ್ಲಿ ಬಾಲವನದಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತರ ಮನೆಯನ್ನ ಯಥಾಸ್ಥಿತಿಯಲ್ಲಿ ದುರಸ್ತಿಪಡಿಸದಂತೆ ಈ ಶಾಲೆಯನ್ನ ದುರಸ್ತಿಪಡಿಸಲು ಸಾಧ್ಯ ಎಂಬ ಮಾತು ಕೇಳಿಬಂದಿತ್ತು. 1865ರಲ್ಲಿ ನೆಲ್ಲಿಕಟ್ಟೆಯಲ್ಲಿ ಈ ಶಾಲಾ ಕಟ್ಟಡ ನಿರ್ಮಾಣಗೊಂಡಿತ್ತು. 156 ವರ್ಷಗಳ ಹಿಂದೆ ಬ್ರಿಟಿಷ್ ಸರ್ಕಾರವಿದ್ದಾಗ ವಿಭಿನ್ನ ಶೈಲಿಯಲ್ಲಿ ಕೆಂಪು ಕಲ್ಲಿನಲ್ಲಿ ನಿರ್ಮಾಣಗೊಂಡಿರುವ ಈ ಶಾಲೆಯ ಕಟ್ಟಡದ ಸುತ್ತಲೂ ಉರುಟಾದ ಕೆಂಪು ಕಲ್ಲಿನ ಕಂಬಗಳು, ಮರದ ದೊಡ್ಡ ತೊಲೆಗಳಿಂದ ನಿರ್ಮಿತ ಗಟ್ಟಿ ಚಾವಣಿ, ಅಲ್ಲದೆ ಎತ್ತರದ ತರಗತಿ ಕೊಠಡಿ ಈ ಶಾಲೆಯ ವಿಶೇಷತೆಯಾಗಿತ್ತು. ಶಾಲೆಯ ಒಳಭಾಗದಲ್ಲಿ ವಿಶಿಷ್ಟ ರೀತಿಯ ತಳಮಟ್ಟದಲ್ಲಿ ವೇದಿಕೆಯನ್ನ ನಿರ್ಮಿಸಲಾಗಿತ್ತು. ರಂಗ ಚಟುವಟಿಕೆಗಾಗಿ ಡಾಕ್ಟರ್ ಕಾರಂತರು ಈ ತಳ ವೇದಿಕೆಯನ್ನ ನಿರ್ಮಿಸಿದ್ದರು ಎನ್ನಲಾಗಿದೆ. ತಾರೀಕು 12/12/2021 ಆದಿತ್ಯವಾರ ಬೆಳಿಗ್ಗೆ 8 ಸಾಧಾರಣ ನೆಲ್ಲಿಕಟ್ಟೆ ಶಾಲೆಯನ್ನು MLA ಅವರ ಒಪ್ಪಿಗೆಯ ಮೇರೆಗೆ ಅದರ ಹಂಚುಗಳನ್ನು ತೆರವುಗೊಳಿಸುವ ಕಾರ್ಯಗಳನ್ನು ಮಾಡುತ್ತಾ ಇದ್ದೆವು. ಹಾಗೆ ಸಾಧಾರಣ ಸ್ವಲ್ಪ ಅರ್ಧದಷ್ಟು ಹಂಚನ್ನು ನಾವು ತೆಗೆಯುವಾಗ ಅರ್ಧ ಹೋದ ನಂತರ ನಮಗೆ ಮತ್ತೆ ಹುಡುಗರು ಸ್ವಲ್ಪ ಹೆದರಲಿಕ್ಕೆ ಶುರು ಮಾಡಿದರು. ಕಾಲಿಟ್ಟುಕೊಂಡು ಹೋದ ಹಾಗೆ ಹಂಚು ತೆಗ್ದಾದ ನಂತರ ನಾವು ಇನ್ನು ಪಕ್ಕಾಸ ಸ್ವಲ್ಪ ಎಬ್ಬಿಸುವ ಅಂತ ಹೇಳುವಾಗ ಒಂದು ಪಕ್ಕಾಸ ನಾವು ಮುಟ್ಟುವಾಗ ಎಲ್ಲ ಸ್ವಲ್ಪ ನಾವು ಉದ್ದಕ್ಕೆ ದಾರವನ್ನ ಅಂತ ಹೇಳಿ ಅದು ಜರಿದು ಬಿತ್ತು ಗೋಡೆ. ಆ ಪಕ್ಕಾಸಿನ ಮತ್ತೆ ಆ ಉರುಂಟಿನ ಕಂಬ ಅಂತ ಹೇಳ್ತಾರೆ, ಕಂಬ ಪಕ್ಕಾಸಿನ ಬಲದಲ್ಲೇ ಇದ್ದದೇ ಹೊರತು ಅದಕ್ಕೆ ಸಿಮೆಂಟ್ ಯಾವುದೇ ರೀತಿಯ ಇದಿಲ್ಲ. ಹಾಗೆ ಪಕ್ಕಾಸು ಬಿದ್ದ ಕೂಡಲೇ ಎಲ್ಲ ಗೋಡೆಗಳು ಜರಿದು ಬಿದ್ದವು. ಹಾಗೆ ಜರಿದು ಬಿದ್ದು ನಾವು ಐತಾರ ಮಾಡಿದ ಕಾರಣ ಮಾರನೇ ದಿವಸ ಸೋಮವಾರ ಮಕ್ಕಳ ಶಾಲೆ ಇರುವ ಕಾರಣ ಮಕ್ಕಳ ಜೀವಾಪಾಯ ಹಾಗೂ ಅವರ ಹಿತದೃಷ್ಟಿಯಿಂದಾಗಿ ನಾವು SDMC ಮತ್ತು STMC ಸದಸ್ಯರು ಸೇರಿ ತುರ್ತಾಗಿ ನಿರ್ಣಯವನ್ನು ಕೈಗೊಂಡು ಆ ಕೆಳಗೆ ಬಿದ್ದಂಥ ವಸ್ತುಗಳನ್ನು JCB ಮೂಲಕ ಎತ್ತಿ ಮೇಲೆ ಹಾಕಿದ್ದೇವೆ. ಇದಕ್ಕೆ ನಮಗೆ ಸಂಪೂರ್ಣ MLA ಅವರ ಒಪ್ಪಿಗೆಯನ್ನು ಪಡೆದೇ ನಾವು ಈ ಕೆಲಸವನ್ನು ಮಾಡಿರುತ್ತೇವೆ. ಇದು ನಾವು ಮಾಡಿದ ಮಕ್ಕಳ ಹಿತದೃಷ್ಟಿಗೋಸ್ಕರ ಹಾಗೂ ಪೋಷಕರು, ಸಾರ್ವಜನಿಕರು, ನಮ್ಮ ಸರ್ವ ಸದಸ್ಯರ ಸಮ್ಮುಖದಲ್ಲೇ ನಾವು STMC ತುರ್ತಾಗಿ ನಿರ್ಣಯವನ್ನು ತಗೊಂಡು ಈ ಸಭೆಯನ್ನು ಅಲ್ಲಿಗೆ ನಾವು ಅದನ್ನು ಮುಂದುವರಿಸೋದು ಅಂತೇಳಿ ಮುಂದುವರಿಸಿ ಕೆಳಗೆ ಬಿದ್ದ ಇದನ್ನು ತೆಗೆದು ಮೇಲೆ ಹಾಕಿದ್ದೇವೆ. ಈ ಶಾಲೆಯ ನಿರ್ವಹಣೆಯ ಕೊರತೆಯಿಂದಾಗಿ ಕಳೆದ ಹಲವು ವರ್ಷಗಳಿಂದ ಶಿಥಿಲಗೊಂಡಿತ್ತು. ಮಕ್ಕಳ ಓಡಾಟದ ಸಮಯದಲ್ಲಿ ಅಪಾಯ ಸಂಭವಿಸಬಾರದು ಎಂಬ ನಿಟ್ಟಿನಲ್ಲಿ ಶಾಲಾ ಕಟ್ಟಡವನ್ನು JCBಯ ಮೂಲಕ ನೆಲಸಮ ಮಾಡಲಾಯಿತು. ಈ ಮೂಲಕ ಶತಮಾನಗಳ ಇತಿಹಾಸವಿರುವ ಪುತ್ತೂರಿನ ಮೊದಲ ಶಾಲೆಯೆಂದೇ ಗುರುತಿಸಿಕೊಂಡಿದ್ದ ಡಾಕ್ಟರ್ ಕಾರಂತರ ರಂಗಪ್ರಯೋಗದ ಪರಂಪರೆಯ ಶಾಲೆಯ ಕಟ್ಟಡವು ಅಂತ್ಯಗೊಂಡಿದೆ. ಅನೀಶ್, V4 ನ್ಯೂಸ್, ಪುತ್ತೂರು. B. Devdas Ganapati Pai Enterprises, one-stop shop for all your interior needs like plywood, laminates, veneers, doors, modular kitchen and wardrobe. Our specialities: we have more than 500 full sheet laminate display and 200 veneers full sheet display. Also have widest range of cabinet handle, main door handles and locks, glass shutter for kitchen, pantry, lift ups and magic corner, wardrobe and wardrobe accessories. Visit today. B. Devdas Ganapati Pai Enterprises, near New Chitra Talkies, Dongarakeri, Mangaluru. Mobile 9886 725 347 or 9945 043 788.